ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಕಾರ್ಕಳ ವಿಧಾನಸಭಾ ವ್ಯಾಪ್ತಿಯ ಹೆಬ್ರಿ ಹಾಗೂ ಕಾರ್ಕಳ ತಾಲೂಕುಗಳಲ್ಲಿ ಪ್ರಾಕೃತಿಕ ವಿಕೋಪದಿಂದ ಯಾವುದೇ ಅನಾಹುತವಾಗದಂತೆ ಅಧಿಕಾರಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು. ತಮ್ಮ ಹೊಣೆಗಾರಿಕೆಯನ್ನು ಬೇರೆ ಇಲಾಖೆಗೆ ವರ್ಗಾಯಿಸುವ ಚಾಳಿಯನ್ನು ಬಿಟ್ಟು ಪರಸ್ಪರ ಇಲಾಖೆಗಳ ಜೊತೆಗೆ ಸಮನ್ವಯತೆ ಸಾಧಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಶಾಸಕ ಸುನಿಲ್ ಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು. ಕಾರ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆಯ ಕುರಿತು ನಡೆದ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುನಿಲ್ ಕುಮಾರ್ ರವರು 3 ತಿಂಗಳ ಮಳೆಗಾಲದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕೆನ್ನುವ ಕುರಿತ ಅನುಭವ ಅಧಿಕಾರಿಗಳಿಗೆ ಹೊಸತೇನಲ್ಲ. ಆದರೂ ಅಧಿಕಾರಿಗಳು ಸದಾ ಎಚ್ಚರಿಕೆ ವಹಿಸಬೇಕು. ಮುಂದಿನ 3 ತಿಂಗಳು ತಮ್ಮ ಮೊಬೈಲ್ಗಳನ್ನು ನಾಟ್ ರೀಚಬಲ್ ಅಥವಾ ಸ್ವಿಚ್ ಆಫ್ ಮಾಡದೆ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದರು. ಮುಖ್ಯವಾಗಿ ಪಂಚಾಯತ್ ಪಿಡಿಒಗಳು ಹಾಗೂ ವಿಎಗಳು ಸ್ಥಳೀಯ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳ ಸಹಕಾರ ಪಡೆದು ತುರ್ತು ಸಂದರ್ಭಗಳಲ್ಲಿ ಸನ್ನದ್ಧರಾಗಬೇಕೆಂದು ಸೂಚಿಸಿದರು. ಪ್ರಮುಖವಾಗಿ ಶಾಲಾ ಮಕ್ಕಳ ಸುರಕ್ಷತೆಗೆ ಅಧಿಕಾರಿಗಳು ಅತ್ಯಂತ ಹೆಚ್ಚಿನ ಒತ್ತನ್ನು ನೀಡಬೇಕು. ಶಾಲೆಗಳ ಆವರಣದಲ್ಲಿ ಹಾದು ಹೋಗಿರುವ ವಿದ್ಯುತ್ ಲೈನ್ಗಳನ್ನು ಶಾಲೆ ಆರಂಭವಾಗುವ ಮುನ್ನವೇ ಸ್ಥಳಾಂತರಿಸಬೇಕು. ಇದಲ್ಲದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಯಾ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಪೋಷಕರ ಜೊತೆಗೆ ಚರ್ಚಿಸಿ ಹಳ್ಳ ಹಾಗೂ ಕಾಲು ಸಂಕ ದಾಟಿ ಬರುವ ಮಕ್ಕಳ ಸುರಕ್ಷತೆಯ ಕುರಿತು ವಿಶೇಷ ನಿಗಾ ವಹಿಸುವಂತೆ ಶಾಸಕರು ಸೂಚಿಸಿದರು. ಇದಲ್ಲದೆ ತಹಶೀಲ್ದಾರ್ ಹಾಗೂ ತಾಲೂಕ್ ಪಂಚಾಯತ್ ಇಒ ಕೂಡ ಮಕ್ಕಳ ಸುರಕ್ಷತೆಯ ಬಗ್ಗೆ ಶಿಕ್ಷಣಾಧಿಕಾರಿಗಳ ಜೊತೆಗೆ ಕೈಜೋಡಿಸಬೇಕು ಎಂದು ಹೇಳಿದರು. ಪ್ರವಾಹ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುರಕ್ಷತಾ ಸಲಕರಣೆಗಳ ಜೊತೆಗೆ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಶಾಸಕ ಸುನಿಲ್ ಕುಮಾರ್ ಸೂಚಿಸಿದರು. ರಸ್ತೆಗಳಿಗೆ ಬಾಗಿರುವ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸುವ ವಿಚಾರದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮೇಲಾಧಿಕಾರಿಗಳ ಅನುಮತಿಗೆ ಕಾಯದೆ ತಕ್ಷಣವೇ ತೆರವುಗೊಳಿಸಬೇಕು ಎಂದು ಹೇಳಿದರು. ಪ್ರತಿ ವರ್ಷದಂತೆ ಗಿಡ ನೆಡುವ ಕಾರ್ಯಕ್ರಮವನ್ನು ಹೆಚ್ಚಿನ ಮಳೆಯಾಗುವ ಕಾರಣದಿಂದ ಸ್ವಲ್ಪ ಮುಂದೂಡಿ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಗಿಡ ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸುವಂತೆ ಸೂಚಿಸಿದರು. ಚರಂಡಿಯ ಹೂಳೆತ್ತುವಿಕೆ ಹಾಗೂ ದುರಸ್ತಿ ವಿಚಾರದಲ್ಲಿ ಲೋಕೋಪಯೋಗಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ರಸ್ತೆಗಳಲ್ಲಿ ನೀರು ಹರಿದು ರಸ್ತೆಗಳು ಹೊಂಡಮಯವಾಗುತ್ತದೆ ಎಂದು ಹೇಳಿದರು. ಪೈಪ್ಲೈನ್ ಕಾಮಗಾರಿ ವಿಚಾರದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕರು ಎಲ್ಲ ಕಡೆಗಳಲ್ಲಿ ಪೈಪ್ಲೈನ್ ಕಾಮಗಾರಿಗಾಗಿ ರಸ್ತೆ ಅಗೆದು ಪೈಪ್ ಹಾಕಿ ಮಣ್ಣು ಮುಚ್ಚಿದರೆ ಮಣ್ಣು ಸಿಂಕ್ ಆಗಿ ಸಾರ್ವಜನಿಕರಿಗೆ ತೊಂದರೆಗಳು ಆಗುತ್ತವೆ. ಪೈಪ್ ಅಳವಡಿಸಿದ ಬಳಿಕ ಮಣ್ಣನ್ನು ಮುಚ್ಚಿ ರಸ್ತೆಗೆ ಡಾಮರ್ ಹಾಕಬೇಕೆಂದು ಸೂಚನೆ ನೀಡಿದರು. ನಾನು ಇಂಜಿನಿಯರ್ಸ್ NH ಅವರಿಗೆ ಹೇಳಿದ್ರು, ನಮ್ಮ ತಾಲೂಕಲ್ಲಿ ಒಂದು 7-8 ಸ್ಪಾಟ್ಗಳು ನಿರಂತರವಾಗಿ ಆಕ್ಸಿಡೆಂಟ್ ಜಾಗಗಳಿದೆ. ಈ ಸರ್ಕಲ್ ಹತ್ರ ಒಂದು ಆಕ್ಸಿಡೆಂಟ್ ಯಾವಾಗಲೂ ಆಗುತ್ತೆ, ಇರ್ಗಾನದ ಹತ್ರ ಒಂದು ಆಗುತ್ತೆ, ಕಾಡು ಇನ್ನೊಂದು ಸ್ಪಾಟ್ಗಳಿದೆ. ಈ ಸ್ಪಾಟ್ಗಳು ತಕ್ಷಣ ನಾಳೆ ಅಟೆಂಡ್ ಮಾಡಬೇಕಿದೆ. ಇದಕ್ಕೇನ್ ಮಾಡ್ಬೋದು, ಮಳೆ ನೀರು ನಿಂತ್ಕೊಂಡ್ರೆ ಇನ್ನಷ್ಟು ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಹೊರಗಿನ ಪ್ರವಾಸಿಗರು ಹೊರಗಿನ ವೆಹಿಕಲ್ಗಳು ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಆಕ್ಸಿಡೆಂಟ್ ಸ್ಪಾಟ್ಗಳನ್ನ ನೋಡ್ಕೊಳ್ಳಿಕ್ಕೆ ತಾತ್ಕಾಲಿಕವಾದಂತಹ ಯೋಜನೆಗಳನ್ನ ಏನ್ ಮಾಡಬಹುದು ಅಂತ ನೋಡಿ, ಎಲ್ಲಿ ನಮ್ಗೆ ಅಂದಾಜಿದೆ ಇಡೀ ತಾಲೂಕಲ್ಲಿ ಎಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಇದೆ ಅಂತ. ಇದನ್ನ 2 RDPR ಮತ್ತು PWD NH 3 ಇಂಜಿನಿಯರಿಂಗ್ ಇಲಾಖೆಯ ಅಧಿಕಾರಿಗಳು ಈ ಆಕ್ಸಿಡೆಂಟ್ ಸ್ಪಾಟ್ಗಳ ಬಗ್ಗೆ ಸ್ವಲ್ಪ ವಿಶೇಷವಾದಂತಹ ಗಮನಗಳನ್ನ ತಕ್ಷಣದಲ್ಲಿ ಇದನ್ನ ಕೊಡಬೇಕು. ಇನ್ನು ಆರೋಗ್ಯದಂತೂ ನಾನು ಹೆಚ್ಚು ಹೇಳೋದು ಅಗತ್ಯ, ನಿಮ್ಗೆ ಗೊತ್ತಿದೆ. ACM ಕರ್ಕೊಂಡು ತಾಲೂಕು ಹಾಸ್ಪಿಟಲ್ ಅಲರ್ಟ್ ಮಾಡಿ ಉಳಿದಿನೆಲ್ಲರನ್ನು ಕೂಡ ಗಮನ ಕೊಡೋದು ಮಾಡೋಣ. 2 ದಿನ ಬಿಟ್ಟ ನಂತರ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಒಂದ್ಸರಿ ಎಲ್ಲ ಕಡೆ ಬರ್ತೇನೆ, ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡ್ತೇನೆ, ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ಬರ್ತೇನೆ, ಕಾಲೇಜ್ಗಳಿಗೆ ಬರ್ತೇನೆ. ಅವಾಗ ಮತ್ತೆ ಈ ಮೀಟಿಂಗ್ ಅಲ್ಲಿ ಆಗಿದ್ದ ಕೆಲಸ ಯಾವುದು ಮುಂದುವರೆದಿಲ್ಲ ಅಂತ ಆದ್ರೆ ಮತ್ತೆ ಅಧಿಕಾರಿಗಳಿಗೆ ಸಮಸ್ಯೆ ಮಾಡ್ಕೊತೀವಿ. ಆ ತರ ಆಗಿದಂತೆ ಇವಾಗಿಂದನೇ ಸ್ವಲ್ಪ ನಮ್ಮ ಹಂತದಲ್ಲಿ ಎಚ್ಚರಿಕೆಗಳನ್ನು ಮಾಡಿ, ಈ ಮಳೆ ವಿಪರೀತ ಆಗ್ತಾ ಇದೆ ಅಂತ ಹವಾಮಾನದ್ದು ಸ್ವಲ್ಪ ಗೊತ್ತಾದ್ರೆ ಯಾವ್ದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಯೋಜನೆ ಮಾಡಬೇಡಿ. ಸದ್ಯಕ್ಕೆ ಮುಂದೂಡ್ಬಿಡಿ. ಯಾವ್ದಾದ್ರು ಕಾರ್ಯಕ್ರಮಗಳು ನಿಗದಿ ಮಾಡಿದ್ದಿದ್ದು ಸ್ವಲ್ಪ ಮುಂದೂಡಿ. ಕಾರ್ಯಕ್ರಮನೂ ಚೆನ್ನಾಗಾಗಲ್ಲ, ಮತ್ತೆ ಬಂದಾಗ ಇನ್ನೇನೋ ಒಂದು ಸಣ್ಣ ಅಪಾಯನೂ ಆಗೋದು ಬೇಡ. ಇದನ್ನ ಸ್ವಲ್ಪ ಮುಂದೂಡಕ್ಕೂ ಕೂಡ ಒಳ್ಳೇದು. ಇದನ್ನ ಎಚ್ಚರಿಕೆ ಇಷ್ಟನ್ನ ತಗೊಳ್ಬೇಕಾಗಿರೋದು ಅಗತ್ಯ ಅಂತ ನನಗೆ ಅನ್ಸುತ್ತೆ. ಒಟ್ಟು ನಾವೆಲ್ಲರೂ ಕೂಡ ಒಂದು ಟೀಮ್ ಆಗಿ ಇದನ್ನ ಎದುರಿಸಿದ್ರೆ ಮಾತ್ರ ಇದು ಚೆನ್ನಾಗಾಗತ್ತೆ. ಟೀಮ್ ಸ್ಪಿರಿಟ್ ಅಲ್ಲಿ ಇಲ್ಲ ಅಂತಂದ್ರೆ ಕೆಲಸ ಆಗಲ್ಲ. ಇದಿಷ್ಟನ್ನ ನಾವೆಲ್ಲರೂ ಕೂಡ ಇದನ್ನ ಸ್ವಲ್ಪ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು ನನಗೆ ಅನ್ಸುತ್ತೆ. ಸಂಘ ಸಂಸ್ಥೆಗಳ ಸಹಕಾರ ತಗೊಳ್ಳಿ.
ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ತಗೊಂಡು ಇದನ್ನ ಫೇಸ್ ಮಾಡುವಂತ ಕೆಲಸ ಮಾಡೋಣ. ಫ್ಲಡ್ ಬರುವಂತ ಒಂದು ಕಾಮನ್ 5-6 ಜಾಗಗಳಿದೆ ನಮ್ಮ ಹತ್ರ. ಸೀತಾ ನದಿ ಒಂದು 48 ಅವರ್ಸ್ ಸರಿಯಾಗಿ ಮಳೆ ಬಂದ್ರೆ ಅಲ್ಲೊಂದು ಫ್ಲಡ್ ಬಂದೇ ಬರ್ತದೆ. ಅದನ್ನ ಪ್ರತಿ ಸರಿ ಹೇಳೋಂತ ಅಗತ್ಯ ಇಲ್ಲ, ನೀವು ಅದನ್ನ ಗಮನಿಸಬೇಕು. ಕುಂಟಲ್ಪಾಡಿ ಹತ್ರ ಕುಡುವ ಕಾಂಪೌಂಡ್ 48 ಅವರ್ಸ್ ಮಳೆ ಬಂದ್ರೆ ಅಲ್ಲೂ ಫ್ಲಡ್ ಬಂದೇ ಬರ್ತದೆ. ಇದನ್ನ ಒಂಚೂರು ಗಮನಿಸಿ. ಇನ್ನು ಇದು ಹತ್ರ 1-2 ಸ್ಪಾಟ್, ಮಾಡದ ಹತ್ರ 1-2 ಸ್ಪಾಟ್, ಇದೆಲ್ಲ ಯಾವುದು ಪ್ರತಿ ವರ್ಷ ಫ್ಲಡ್ ಬರುವಂತ ಜಾಗಗಳಿವೆ. ಇದನ್ನ ಒಂಚೂರು ಈಗಲೇ PDOಗಳು VAಗಳು ಸ್ವಲ್ಪ ಅದನ್ನ ಅಲರ್ಟ್ ಮಾಡಿ ನೋಡ್ಕೋಬೇಕು. ಪ್ರತಿ ವರ್ಷ ಎಲ್ಲಿ ಬರ್ತಾ ಇದೆ ನಮಗೆ ಫ್ಲಡ್ ಅಂತ ನಮ್ಗೆ ಅಂದಾಜಿದೆ. ತಗ್ಗು ಪ್ರದೇಶಗಳು ಎಲ್ಲಿದೆ ಅಂತ ನೋಡ್ಕೊಂಡು ಅದನ್ನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳೋದು ಬಹಳ ಅಗತ್ಯ ಇದೆ. ಇಷ್ಟನ್ನ ನಾನು ಪ್ರತಿ ಇಲಾಖೆ ವೈಸು ಬಹಳ ಡೀಟೇಲ್ಸಿಗೆ ಹೋಗಲ್ಲ, ಯಾಕಂದ್ರೆ ನಮ್ಗೆಲ್ಲದೂ ಗೊತ್ತಿರೋ ವಿಷಯಗಳು. ಇದು ಮಾಡಿ ಮೆಸ್ಕಾಂನವರು ಸರ್ಕಾರಿ ಆದೇಶ ಅಂತ ಅನ್ಕೊಳ್ಳೋದ್ರೆ ನೀವು ಸ್ವಲ್ಪ ಗಮನಿಸಬೇಕಾಗಿರೋದು, ನಿಮಗೆ ಸೀಮಿತವಾದಂತ ಜವಾಬ್ದಾರಿ, ಸೀಮಿತವಾದಂತ ವ್ಯಾಪ್ತಿನಲ್ಲಿ ಎಲ್ಲದನ್ನೂ ನಿವಾರಣೆ ಮಾಡಬೇಕಾಗಿರೋದು VA ಮತ್ತು PDOಗಳಲ್ಲಿ ಕೆಲಸ ಇದೆ. ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಬರೋದೇ ಇಲ್ಲ ನೀವು ಎಲ್ಲದನ್ನು. ಮತ್ತೆ ನಿಮ್ಮ ಹತ್ರ ಒಂದು ಜನಪ್ರತಿನಿಧಿಗಳ ತಂಡನೂ ಇದೆ ನಿಮ್ಮ ಹತ್ರ. ಟಾಸ್ಕ್ ಫೋರ್ಸ್ ಇದೆ ಸರ್. ಟಾಸ್ಕ್ ಫೋರ್ಸ್ ಇದೆ ನಿಮ್ಮ ಹತ್ರ ಈಗ. ಹಾಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಜನಪ್ರತಿನಿಧಿಗಳ ತಂಡನೂ ನಿಮ್ ಜೊತೆ ಇರೋದ್ರಿಂದ ನೀವು ಸ್ವಲ್ಪ ಅದನ್ನ ಎಲ್ಲದನ್ನು ಮಾನಿಟರಿಂಗ್ ಮಾಡುವಂಥದ್ದು PDO ಮತ್ತು VAಗಳದ್ದು ಬಹಳ ಅಗತ್ಯ ಇದೆ. ಇದನ್ನ ಚೂರು ನೀವೆಲ್ಲ ಅದು ರಸ್ತೆಯ ಚರಂಡಿಗೆ ಹರಿಯುವಂತ ನೀರಿನಿಂದ ಹಿಡಿದು ಕರೆಂಟು ಕೋವಿಡ್ನ ತನಕ PDOಗಳು ಸ್ವಲ್ಪ ಅದನ್ನ ಅಲರ್ಟ್ ಆಗಿ ಚೆಕ್ ಮಾಡಬೇಕಾಗಿರೋದು ಅಗತ್ಯ ಇದೆ. ಮೂರನೇದು ಬಹಳ ಇಂಪಾರ್ಟೆಂಟು, ಮಕ್ಕಳ ಚಲನವಲನ ಓಡಾಟ. ನಮ್ಮ ತಾಲೂಕಲ್ಲಿ ಇಷ್ಟು ಪ್ರೈಮರಿ ಇಷ್ಟು ಕಾಲೇಜುಗಳು ಇರ್ಬೇಕಾದ್ರೆ ಎಲ್ಲೂ ಕೂಡ ಮಕ್ಕಳಿಗೆ ಅಪಾಯ ಆಗದಂತೆ ಅಂಗನವಾಡಿಯಿಂದ ಹಿಡಿದು ಕಾಲೇಜಿನ ತನಕ ಇದನ್ನ ಸ್ವಲ್ಪ ಗಮನಿಸಬೇಕಾಗಿರೋದು ಅಗತ್ಯ ಇದೆ. ಇದಕ್ಕೆ ತಹಸೀಲ್ದಾರ್ಸು ಮತ್ತು BO ಸ್ವಲ್ಪ ಜಂಟಿಯಾಗಿ ಪ್ರತಿನಿತ್ಯ ಮಾತಾಡ್ಕೊಳ್ಬೇಕು. 2 ತಹಸೀಲ್ದಾರು, 2 EO ಮತ್ತು BOಗಳು ಮತ್ತೆ ಹೆಡ್ ಮಾಸ್ಟರ್ ಜೊತೆಗೆ ಮಾಡಬೇಕು. ಮತ್ತೆ ನಾನು ಇದನ್ನ ಬಹಳ ಸ್ಟ್ರಿಕ್ಟ್ಲಿ ಹೇಳೋದು, ನೀವು ನನಗೆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ ಸರ್, ವಾಯ್ಸ್ ಮೆಸೇಜ್ ಕಳಿಸಿದ್ದೆ ಸರ್, ಇದರಿಂದ ಪ್ರಾಕೃತಿಕ ವಿಕೋಪ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪರ್ಸನಲಿ ಅಟೆಂಡ್ ಮಾಡಬೇಕು. ಮತ್ತೆ ಎಲ್ಲಿ ಅಗತ್ಯ ಇದೆ ಅಂತಂದ್ರೆ ನಾನು ಗಮನಕ್ಕೆ ತಂದು ನಾನೇ ಅಟೆಂಡ್ ಮಾಡ್ತೇನೆ. ಮತ್ತೆ ಯಾವ ಅಧಿಕಾರಿಗಳು ಕೂಡ ಸಂಕೋಚ ಮಾಡ್ಕೊಳ್ಳೋದು ಬೇಡ, ಅಥವಾ ಇನ್ನೇನೋ ಗಮನ ಕೊಡೋದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಸರ್ ನಮಗೆ ಸ್ವಲ್ಪ ಇದನ್ನ ಎಲ್ಲ ಮೊನ್ನೆ ಬೆಂಬಲ ಪಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಸರ್. 2 ವೆಹಿಕಲ್ ಇದೆ, 3 ವೆಹಿಕಲ್ ಇದೆ? ಒಂದು ವೆಹಿಕಲ್. ಒಂದೇ ವೆಹಿಕಲ್. ಓಕೆ. ಆಲ್ಟರ್ನೇಟಿವ್ ಬೇರೆ ಕಡೆಯಿಂದ ಉಡುಪಿ ಅಥವಾ STRF ಮಂಗಳೂರು. ಹೌದು ಸರ್. ಈಗ ಉಡುಪಿಗೆ ಒಂದು ಬರ್ತದೆ ಸರ್ STRF, ಅಲ್ಲಿ ತಂದು ನಿಲ್ಲಿಸ್ತಾರೆ ಬೋಟ್ ಎಲ್ಲ ಇಟ್ಕೊಂಡು. ಎಮರ್ಜೆನ್ಸಿ ಹೋಗ್ತಾರೆ. ನಿಮ್ಮ ಸ್ಟಾಫ್ ಎಲ್ಲ ಇದೆ ಸರ್. 2 ಶಿಫ್ಟ್. ಅವ್ರಿಗೆ ರಜೆ ಹೋಗಿ ಕೇಳುವಾಗ ಇಲ್ಲ ಸರ್, ಡೇ ನೈಟ್ 24 hours ರೆಡಿ ಇದೆ. ಪೂರ್ತಿ ಇರಬೇಕು. ಪೂರ್ತಿ ಇದೆ ಎಲ್ಲ ಅಲರ್ಟ್ ಇರ್ತಾನೆ. ಎಲ್ಲ ಅಲರ್ಟ್ ಇದೆ. ಏನು ಸಮಸ್ಯೆ ಇಲ್ಲ ಇಲ್ಲ ಸರ್. ಇಲ್ಲ ಸರ್. ನಿಮ್ದು ಬೋರೆಲ್ಲ ಏನೋ ಸಮಸ್ಯೆ ಇತ್ತಲ್ಲ ನೀರಿನ? ಈಗಿನ ದಿನ ಆಗಿಲ್ಲ ಸರ್. ಸೆಟ್ಲ್ ಆಗಿಲ್ವಾ ಅದನ್ನು? ಇಲ್ಲ ಸರ್. ಅದು ಈಗ ಮುನ್ಸಿಪಾಲಿಟಿ ಅನ್ಸರ್ ನೋಡ್ಬೇಕಲ್ಲ. ಹೇಳಿದ್ದೀವಿ ಸರ್, ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವತ್ತೇ ಹೇಳಿದ್ನಲ್ಲ ಅಟೆಂಡ್ ಮಾಡಿದ್ದಾರೆ, ನೀವು ಫಾಲೋ ಅಪ್ ಮಾಡಿಲ್ಲ. ಇಲ್ಲ ರೇಟ್ ಕೊಟ್ಟಿದ್ದೆ ಸರ್. ಮೊನ್ನೆ ಹೋಗಿ ಅಲ್ಲಿಂದ ಒಂದು ಪೈಪ್ ಲೈನ್ ಅಲ್ಲೇ ಒಂದು ಇಲ್ಲಿ ಅಂದ್ರೆ ಬೋರ್ ತೆಗಿಲಿಕ್ಕೆ ಆಗೋದಿಲ್ಲ. ನೋಡಿ ಹೋಗಿ ಚೆಕ್ ಮಾಡಿ ನಿಮ್ಮ ಫೈರಿಂಗ್ ಇಮಿಡಿಯೇಟ್ ಅಟೆಂಡ್ ಆಗಿದೆ. ಲೇಟ್ ಮಾಡಿದ್ರೆ ನೀರಲ್ಲಿ ಮುಂದೆ ಫೈರಿಂಗ್ ಏನಿದೆ ನೋಡಿ ಸರ್. ಮತ್ತೆ ಅಲ್ಲಿ ಮಾಸ್ಟರ್ ಕೊಡ್ತಾ ಇದ್ದಾರೆ ಸರ್, ಅವರಿಂದೆಲ್ಲ ತುಂಬ್ಕೊಂಡು ಬರ್ತೀವಿ. ಚೆಕ್ ಮಾಡಬೇಕು. ಸರಿ ಸರ್. ಏನು ಇಶ್ಯೂ ಆಗಿಲ್ಲ? ಸದ್ಯ ಏನಾಗಿಲ್ಲ ಸರ್, ಡ್ಯಾಮೇಜ್ ಅಷ್ಟೇ ಆಗಿಲ್ಲ. ಡ್ಯಾಮೇಜ್ ಇಲ್ಲ, ಚರಂಡಿ ಬಿಡಿಸ್ಕೊಟ್ಟಿದ್ದಾರೆ ಇಲ್ಲ? ಅಲ್ಲ ಸದ್ಯ ಏನು ಬಂದಿಲ್ಲ. ಬಂದಿರೋ ನಿಮ್ಮ ವಾಟರ್ ಸಪ್ಲೈ ನಿಮ್ದು ಅದು 3 ಜನದ ಕೋಆರ್ಡಿನೇಷನ್ ಆಗಬೇಕು. PWD, RDPR ಮತ್ತು ನೀವು ಹೇಳಿ ಇದು ರಿಪೋರ್ಟ್ ಮಾಡಿ ಸರ್. 14. ಹೌದು. ಅದು ಕಾರ್ಕಳ 24 ಇದೆ ಸರ್, ಅವನು ರಿಪೋರ್ಟ್ ಮಾಡ್ತೀವಿ. ಅಲ್ಲ ಮನೆ ಬಿದ್ದಿರೋದಾಯ್ತಲ್ಲ, ಹಾಂ ಸರ್. ರೋಡ್ ರಿಪೇರಿ ಏನು? ರೋಡ್ ರಿಪೇರಿ ಸರ್ ಇದ್ದು ಏನೇ ಮಾಡಿಲ್ಲ, ಮಾಡ್ತೀವಿ. ಇದೆ ಯಾವಾಗ ಮಾಡ್ತೀರಿ? ಮಾಡ್ತೀವಿ ಸರ್. ಇಲ್ಲ ನೀವು ನೀರೇ ಬಿಡಿಸ್ಕೊಡ್ತಿಲ್ಲ ಎಲ್ಲೋ, ಎಲ್ಲ ಕಡೆ ರಸ್ತೆ ಮೇಲೆ ಹರಿತಾ ಇದೆ ನೀರು, ಇವಾಗ ಎಲ್ಲೂ ಬಿಡಿಸೇ ಕೊಟ್ಟಿಲ್ಲ. ಸದ್ಯ ಸರ್ ಅದಂತ ಇಶ್ಯೂ ಇಲ್ಲ, ಮಾಡ್ತೀವಿ ಸರ್. ಇಶ್ಯೂ ಅಂತ ಬಂದಿದೆ ಮಾಡ್ತೀವಿ ಸರ್. ಏನ್ ಮಾಡ್ಬೇಕಿತ್ತು? ವಿಡಿಯೋ ಫಾರ್ವರ್ಡ್ ಮಾಡಿದ್ರಾ? ನಾಳೆ ಕ್ಲಿಯರ್ ಮಾಡಿಸೋದಾಗಲಿ ರೋಡ್ ಮಾಡೋದು ಮಾಡ್ತೀವಿ ಸರ್. ಇಮಿಡಿಯೇಟ್ ಮಾಡ್ಬೇಕು. ಹಾ, ಮಾಡ್ತೀವಿ. ಇಂಜಿನಿಯರ್ಸ್ ಎಷ್ಟು ಜನ ಇದ್ದಾರೆ ಈಗ? ಇದೆ ಸರ್, 3 ಜನ. ಯಾರಪ್ಪ ನಿಂತ್ಕೊಳ್ಳಿ ಸರಿ. ಮನೋಜ್ ಸದಾನ್ ಹೋಗಿದ್ದೀರಾ ರೋಡ್ಗಳಲ್ಲಿ? ಎಲ್ಲ ಕಡೆ ರೋಡಲ್ಲಿ ಇದೆಯಲ್ಲ ನೀರು, ಚರಂಡಿಯಲ್ಲಿ ಬಿಡಿಸೇ ಕೊಟ್ಟಿಲ್ಲ. ನನ್ನ ಪ್ರಕಾರ ನಾನು ಓದ್ ಕಡೆ ಎಲ್ಲ ಕಡೆ ರೋಡಲ್ಲಿ ನೀರು ಹರಿತಾ ಇರೋದು, ನೀವು ಅದನ್ನ ಅಟೆಂಡೇ ಮಾಡಿಲ್ಲ. ನೋಡ್ಬೇಕು. PWD 4 ಕಿಲೋಮೀಟರ್
MDR 230 ಕಿಲೋಮೀಟರ್ ಸರ್. ನಮ್ಮ ಹತ್ರ ಒಂದು 10 ಗ್ಯಾಂಗ್ ಮೇಲೆ ಇದೆ ಸರ್. ರೋಡ್ ಕಂಡಕ್ಟರ್ಸ್ ಅಂತ ಲಾಸ್ಟ್ ಇಯರಿಂದ ಇದಾಗಿದೆ. ಸೊ 10 ಜನರಿಂದ ವರ್ಕ್ ಮಾಡಿದ್ದೀವಿ ಕಂಟಿನ್ಯೂಸ್. ಮ್ಯಾನ್ಯಲ್ ಮಾಡೋದನ್ನೆಲ್ಲ ಮಾಡಿಸ್ತೀವಿ ಸರ್. ಎಕ್ಸ್ಟ್ರಾ ACB ಮಾಡೋದು ನಾವು ಮಾಡಿಸ್ತೀವಿ ಸರ್. ಕೆಲವು ನಮ್ಮ ಇವರು AGM SNC ಇವ್ರು ಮಾಡಿಸಿದವರು ಅವ್ರದ್ದು ಮಾಡ್ತಿದ್ವಿ ಕೆಲಸ. ಮತ್ತು ಉಳಿದು ಕೆಲಸ ಮಾಡಿಸಿದ್ವಿ. ಮತ್ತು ಲಾಸ್ಟ್ ಒಂದು 15 ಡೇಸ್ ಬ್ಯಾಕು ಬ್ರಿಡ್ಜಸ್ಗೆ ಇನ್ಸ್ಪೆಕ್ಷನ್ ಫ್ರಾಮ್ಸಿ ಇದ್ದದ್ರಿಂದ ಎಲ್ಲ ಬ್ರಿಡ್ಜಸ್ಸು ಇನ್ಸ್ಪೆಕ್ಷನ್ ಮಾಡಿದ್ವಿ ಸರ್. ಒಂದು 6 ಬ್ರಿಡ್ಜಸ್ ನಮ್ಮದು ಪ್ರಾಬ್ಲಮೆಟಿಕ್ ಇದೆ. ಅಂದರೆ ಈ ಜೋರು ಮಳೆ ಬಂದರೆ ಈ ರೈನ್ ಸೀಸನ್ ಉಳಿತಿಲ್ಲ, ಅದನ್ನು ರಿಪೋರ್ಟ್ ಮಾಡಿದ್ವಿ ಸರ್. ನಾಳೆ ಮಿನಿಸ್ಟ್ರಿನ ಬರ್ತಿರುತ್ತೆ ಸರ್. ಈ ಕಡೆ ಏನೋ ಕೆಳಗಡೆ ಬಂದರೆ ಅದಕ್ಕೂ ಅದನ್ನ ಫುಲ್ ಬ್ರಿಡ್ಜಸ್ ಅಪಾಯ ಬ್ರಿಡ್ಜಸ್ ಪಟ್ಟಿ ಮಾಡಿದ್ದೀರಾ? ಅಪಾಯದಲ್ಲಿರೋ ಬ್ರಿಡ್ಜ್ ಎಲ್ಲ ನೋಡಿದ್ದೀರಾ? ಹೋಗೋದೇ ಸರ್. ಲಾಸ್ಟ್ ಇಯರ್ ಫೆಬ್ರವರಿ ತನಕ ಹೋಗಿದ್ದೀವಿ. ಅದು ಕ್ಲೈಮೇಟ್ನಲ್ಲಿ ಕೊಟ್ಟಿವಿ. ಇನ್ನೂ ಕೊಟ್ಟಿರೋದು ಬೇರೆ ರೀ. ಅದ್ರ ಅಪಾಯ ಇದೆ ಅಂತ ಅನ್ಸಿದ್ಯಾ? ನೋಡಿದೀರಾ? ಚೆಕಪ್ ಮಾಡಿದೀರಾ ಅಂತ? ಇಲ್ಲ ಹೋಗ್ಬೇಕಲ್ಲ ಇಂಜಿನಿಯರ್ಸ್. ಎಲ್ಲೆಲ್ಲಿ? ಬೈಲೂರು ನಕ್ರೆ ಯಾವುದು? ಬೈಲೂರು ಪಂಚಾಯತ್ ರೋಡಿಂದ ನಕ್ರೆಗೆ ಕನೆಕ್ಟ್ ಆಗುತ್ತೆ. ಶಾರ್ಟ್ ಅದು ವೆಂಟೇಟ ಮಾಡಿದ್ದಲ್ಲ, ಅದೇ ರೋಡ್ ತಾನೆ? ಅಲ್ಲ, ಕನೆಕ್ಟ್ ರೋಡ್ ಇದೆ. ಅಲ್ಲಿ ಒಂದು ಮುಳುಗು ಸೇತುವೆ ತರ ಇದೆ. ಅದು ಫುಲ್ ಫೌಂಡೇಶನ್ ನೋಡ್ಬೇಕು. ವಿಡಿಯೋಗಳಿದೆ ಅವೀಗ ನಮ್ದೊಂದು 6 ಬ್ರಿಡ್ಜಸ್ ಹೇಳಿದ್ವಿ ಸರ್. ಒಂದು ಮುಳ್ಳಿ ಬ್ರಿಡ್ಜ್ ತುಂಬಾ ಪ್ರಾಬ್ಲಮ್ ಇದೆ ಸರ್. ಮತ್ತೆ ಈ ಕಡೆ ಇದು ಸೈಡಲ್ಲಿ 2 ಬ್ರಿಡ್ಜಸ್ ಇದೆ ಸರ್. ಒಂದು ಅಲ್ಲ ಹೇಳಿ ಸರ್, ಇನ್ಫಾರ್ಮೇಷನ್. ಹೌದು ಸರ್, ಅದು BDS ಕಳಿಸಿದ್ವಿ ಸರ್. ಅದಕ್ಕೆ ಇದು ಕೊಟ್ಟಿದ್ದೀವಿ ನಾವು, SCC ಮಾತಾಡ್ತೀವಿ ಸರ್. ನಾಳೆ ಮಿನಿಸ್ಟರ್ ಬಂದರೆ ಅವ್ರು ಒಂದು ಸ್ವಲ್ಪ ಬ್ರೀಫ್ ಮಾಡ್ತೀವಿ ಸರ್. ಈಗ ಆಗ್ತದೆ ಸರ್, ಕಂಟಿನ್ಯೂಸ್ ನಡೀತದೆ ವರ್ಕ್. ಬಟ್ ಅದೇ ನಮಗೆ ಆ ಗ್ಯಾಂಗ್ ಮೇಲೆ ಸಾಕಾಗಲ್ಲ ಸರ್, ವರ್ಕ್ ಮಾಡೋಕ್ಕೆ ಸಾಕಾಗ್ತಾ ಇಲ್ಲ. ಸೊ ಅಡಿಷನಲ್ ಆಗಿ ಕೇಳಿದ್ವಿ ಸರ್. ತಾವು ನಿನ್ನೆ ಮಾತಾಡಿದ್ದೆ ಹಾಂ ಸರ್. ನೀವು ತಗೊಂಡ್ಬಿಡಿ, ಆಮೇಲೆ ಬೇರೆ ಸೇರಿಸ್ಕೊಳ್ಳೋಣ. ನೀವು ಫಸ್ಟ್ ಬಿಡಿಸ್ಕೊಂಡ್ಬಿಡೋಕೆ ಶುರು ಮಾಡಿ. ಆಯ್ತು ಸರ್. ಎಲ್ಲ ಮೇನ್ ರೋಡ್ಸ್ ಅಂತೂ ಇಂಪಾರ್ಟೆಂಟ್ ಇದೆ. ಓಕೆ ಸರ್. ಇವಾಗಲಿಂದ ನಿಧಾನಗತಿಯಲ್ಲಿ ಇರ್ಬೋದು. ತಾಲೂಕು ಆಡಳಿತ, ತಾಲೂಕು ವ್ಯವಸ್ಥೆ ಇದನ್ನ ಎದುರಿಸ್ಲಿಕ್ಕೆ ಬೇಕಾದಂತ ನೇತೃತ್ವವನ್ನು ನಾವೇ ನೇತೃತ್ವವನ್ನು ಕೊಡಬೇಕು. ಎರಡನೇದು, ಸಾರ್ವಜನಿಕರ ಸಹಭಾಗಿತ್ವವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಇದನ್ನು ತೆಗೆದುಕೊಳ್ಬೇಕಾಗತ್ತೆ. ಸಹಜವಾಗಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಘ ಸಂಸ್ಥೆಗಳು ಮತ್ತು ಈ ನಿಟ್ಟಿನಲ್ಲೇ ಯೋಚನೆ ಮಾಡುವಂತ ಒಂದು ಗುಂಪು ಈ ಎಲ್ಲ ಕಡೆಗಳಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದ್ದೇ ಇದೆ. ಇವರೆಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಸ್ವಲ್ಪ ಅಲರ್ಟ್ ಮಾಡಿ ಇಟ್ಕೊಂಡ್ರೆ ನಮ್ಮ ಹತ್ರ ಕೆಲಸ ಕಾರ್ಯಗಳು ಸುಲಭ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಂತ ಸಿದ್ಧತೆ ಮತ್ತು ಸಡನ್ ಆಗಿ ಅನಿವಾರ್ಯವಾಗಿ ಎದುರುಗೊಳ್ಳುವಂತ ಸವಾಲುಗಳು, ಇದೆರಡನ್ನೂ ಕೂಡ ಪರಿಗಣನೆ ತೆಗೆದುಕೊಂಡು ಕೆಲಸವನ್ನ ಇವತ್ತು ನಾವು ಮಾಡಬೇಕು. ಮುಂದೆ ಏನೇನು ಎಚ್ಚರಿಕೆಗಳು ತೆಗೆದುಕೊಂಡಿದ್ದೀರಿ ಅಂತ ಶುರು ಮಾಡಿ, ಆರೋಗ್ಯ ಇಲಾಖೆಯಿಂದ ಶುರು ಮಾಡಿ. THO ಬಂದಿದ್ರಾ? ಡೆಂಗ್ಯೂ ಸರಿ, ಬರ್ಲಿಕ್ಕೆ ಹೇಳಿ ಸರ್. ಮೆಸ್ಕಾಂ ಎಲ್ಲಿ ಅಲೈನ್ಮೆಂಟ್ ಸೆಲೆಕ್ಷನ್ ಇದೆಯಲ್ಲ ಸರ್, ಉಡುಪಿಯಲ್ಲಿ. ಓಕೆ, ಎವ್ರಿ AW ಇದ್ದೀರಾ? ಹೇಳಿ, ಶುರು ಮಾಡಿ. ಹೇಳಿ, ಯಾರಾದ್ರೂ ತೊಂದರೆ? ಸರ್, ನಮ್ಮಲ್ಲಿ ಈಗ ಒಂದು ಈ ಪವರ್ ಬ್ರೇಕ್ ಡೌನ್ ಎಲ್ಲ ಇದು ಮಾಡ್ಲಿಕ್ಕೆ ಒಂದು ಟೀಮ್ಗಳು ಮಾಡಿದ್ವಿ ನಾವು ಆಲ್ರೆಡಿ. ನಮ್ಮ ಡಿಪಾರ್ಟ್ಮೆಂಟ್ಲಿನೂ ಮಾಡಿದ್ವಿ, ಮತ್ತೆ ಕಾಂಟ್ರಾಕ್ಟರ್ಸ್ಗಳದ್ದು ಒಂದು ಟೀಮ್ ಇರ್ತದೆ. ಮತ್ತೆ ಈ ಟ್ರೀ ಟ್ರಿಮ್ಮಿಂಗ್ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ 2 months ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಒಂದು 600 ಕಿಲೋಮೀಟರ್ಸ್ ಅಷ್ಟು ಟ್ರೀ ಟ್ರಿಮ್ಮಿಂಗ್ ವಾಲ್ ಆಗಿದೆ. ಮತ್ತೆ ನಮ್ಗೆ ಈಗ ಗ್ಯಾಂಗ್ ಮ್ಯಾನ್ ಆಗಿ ಒಂದು 10 ಮೆಂಬರ್ಸ್, ಅಂದ್ರೆ ನಮ್ಮ ಕಾರ್ಕಳಕ್ಕೆ 10 ಮಂದಿ ಕೊಟ್ಟಿದ್ದಾರೆ. ಮತ್ತೆ ನಿತ್ಯಗೆ ಪ್ರತಿ ಸೆಕ್ಷನ್ಗೆ 2 ಮಂದಿ ಲೆಕ್ಕ ಕೊಟ್ಟಿದ್ದಾರೆ ಸರ್. ಸಾಕಾಗ್ತದಾ 2 ಜನ? ಅಲ್ಲ, ಅಂದ್ರೆ ನಮ್ಮ ಟೀಮ್ ಒಟ್ಟಿಗೆ ವರ್ಕ್ ಮಾಡಿ, ಅಂದ್ರೆ ಅವ್ರನ್ನ ಒಂದು ಟೀಮ್ ಮಾಡಿ ಮೇಜರ್ ಏನೋ ಬ್ರೇಕ್ ಡೌನ್ಸ್ ಆದ್ರೆ ಅಲ್ಲಿ ಈಗ ಎಷ್ಟು ಮರ ಬಿದ್ದಿರೋದು ಇದೆಯಾ? ಮರಗಳು ಬಿದ್ದಿರೋದು ಕಂಬ ಬಿದ್ದೋಗಿರೋದು ನಮ್ಮ ಕಾರ್ಕಳದಲ್ಲಿ 34 ಆಗಿದೆ ಸರ್. ನಿಟ್ಟೆ ಸಬ್ ಡಿವಿಷನ್ 57 ಸರ್. ಇಲ್ಲಿ ಹೆಬ್ರಿಯಲ್ಲಿ 41 ಸರ್. ಎಷ್ಟು ದಿನದಲ್ಲಿ ಮಾಡಿದ್ರಿ? ಅದು ಇಮಿಡಿಯೇಟ್ ಆವಾಗಲೇ ಇದಾಗ್ತದೆ ಸರ್. ಕಂಬ ಸ್ಟಾಕ್ ಇದೆ ಸರ್, ಎಲ್ಲ ಕಡೆ ಇದೆ. ಏನು ಸಮಸ್ಯೆ ಇಲ್ಲ, ಕಂಬದೇನು ಸಮಸ್ಯೆ ಇಲ್ಲ. ಮತ್ತೆ ಬಿದ್ದ ತಕ್ಷಣ ನಾವು ಒಂದು ಟೀಮ್ ಅನ್ನು ಅರೇಂಜ್ ಮಾಡಿ ಅಥವಾ ಕಾಂಟ್ರಾಕ್ಟ್ ಟೀಮ್ ಅರೇಂಜ್ ಮಾಡಿ ಇಮಿಡಿಯೇಟ್ ಅವಾಗಲೇ ರಿಸಾಲ್ವ್ ಆಗಿದೆ ಸರ್. ನೈಟ್ ಅಲ್ಲಿ ಆದ್ರೆ ಮಾತ್ರ ನೆಕ್ಸ್ಟ್ ಡೇ ಬೆಳಿಗ್ಗೆ ಸ್ವಲ್ಪ ಇದು ಮಾಡ್ತೀವಿ. TCಗಳು ಇದಾವೆ ಸರ್, ಇದೆ. ಈಗ ಸ್ವಲ್ಪ ರಿಪೇರ್ ಆಗಿ ಬರ್ತಾ ಇದೆ ಸರ್. ಎಷ್ಟಿದೆ TC ಬ್ಯಾಂಕ್ ಅಲ್ಲಿ? ಈಗ TC ಬ್ಯಾಂಕ್ ಅಲ್ಲಿ ಇಲ್ಲ ಸರ್, ಈಗ ರಿಪೇರಿ ಹೋಗಿದೆ ಅಲ್ಲ, ಬ್ಯಾಂಕ್ ಅಂತ ಇಲ್ಲ. ಹೊಸ TCಗಳೆಲ್ಲ ಇದಾವೆ ಸರ್. 24 hours ಚೇಂಜ್ ಮಾಡ್ತೀರಾ? ಹಾಂ ಸರ್. ಆ ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ಇದಿದೆ ಸರ್. ಇಟ್ಕೊಂಡಿದ್ದೀರಿ. ಹಾಂ ಸರ್.
ಈ ಗ್ಯಾಂಗ್ಮ್ಯಾನ್ಗಳು ಏನು ಸಮಸ್ಯೆ ಏನಿಲ್ಲ, ಏನಿಲ್ಲ ಸರ್, ಕೊಟ್ಟಿದ್ದಾರೆ ನಮಗೆ. ಮ್ಯಾನ್ ಪವರ್ ಏನು ಸಮಸ್ಯೆ ಇಲ್ಲ, ಇಲ್ಲ ಇಲ್ಲ ಸರ್. ಏನು ಸಮಸ್ಯೆ ಇಲ್ಲ. ಈ ವರ್ಷಕ್ಕೆ ಏನು ವ್ಯತ್ಯಾಸ ಏನು? ಕಳೆದ ವರ್ಷ ನೀವೇ ಇದ್ರಾ? ಇದೆ ಸರ್. ಏನು ಕಳೆದ ವರ್ಷಕ್ಕೆ ಈ ವರ್ಷ ಮಳೆ ಇದೆ? ಅದೇ ಕಳೆದ ವರ್ಷ ಅಂದ್ರೆ ಕಂಟಿನ್ಯೂ ಆಗಿ ಮಳೆ ಬರೋದು, ಮತ್ತೆ ನಮ್ಮ ಮೇಜರ್ ಪ್ರಾಬ್ಲಮ್ ಆಗಿದ್ದು ಕೆಲವೊಂದು ಈ ಚರಂಡಿಗಳೆಲ್ಲ ಇದಾಗಿತ್ತಲ್ಲ ಸರ್, ಮಾಡ್ತಾ ಇದ್ರಿ ಪೈಪ್ ಲೈನ್ ಗಳದೆಲ್ಲ ಅಲ್ಲಿ ನೀರು ಹೋಗಿ ಕೆಲವೊಂದು ಕಂಬ ಎಲ್ಲ ಇದಾಗಿತ್ತು. ಇದಿದೆ ಸರ್ ಈ ಸಲ ಅಟೆಂಡ್ ಮಾಡ್ತಾ ಇದೀವಿ ಸರ್, ಅವಾಗಲೇ ಅಂದ್ರೆ ಸ್ಥಳ ಪರಿಶೀಲನೆ ಮಾಡಿದ್ದೀನಿ. KWS ಅಲ್ಲಿ 90 ಕಿಲೋಮೀಟರ್ ಆಂತರಿಕ ರಸ್ತೆಗಳು ಮತ್ತು ಪ್ರಮುಖವಾಗಿ 4 ರಸ್ತೆಗಳಿದ್ದಾವೆ. ಅದನ್ನು ಅವರು ಪೈಪ್ಲೈನ್ ಹಾಕಿದ್ದಾರೆ ಸರ್. ಅಮೃತ್ 2 63 ಕ್ರೋರ್ ಪ್ರಾಜೆಕ್ಟಲ್ಲಿ. ಅನಂತ ಶೇನಂದ ಇದು ನಮ್ಮ ತೆಳ್ಳ ರಸ್ತೆ ಇರ್ಬೋದು, ಸ್ವರಾಜ್ ಮೈದಾನ ರಸ್ತೆ ಇರ್ಬೋದು, LIC ರಸ್ತೆ ಮತ್ತು ನಮ್ಮ ಪೆರ್ವಾಜ ರಸ್ತೆ, ಇವೆಲ್ಲವನ್ನು ಅವರು ಮಾಡಿದ್ದಾರೆ. ಅಂದರೆ ಅವರು ನಿಗದಿತವಾಗಿ ಕಾಂಪ್ಯಾಕ್ಷನ್ ಕೊಟ್ಟು ಸರಿಯಾಗಿ ಮಾಡಲಿಲ್ಲ. ಎಲ್ಲವೂ ಸರಳ ಇದು ಕಿರಿದಾದ ರಸ್ತೆಗಳಾಗಿರೋದ್ರಿಂದ ಅವರು ರಸ್ತೆ ಡಾಂಬರೀಕರಣ ಮಾಡಿರೋದು ಕಾಂಪ್ಯಾಕ್ಷನ್ ಸರಿಯಾಗಿ ಆಗದಿರೋ ಕಾರಣದಿಂದ ಕರೆಕ್ಟಾಗಿ ಅವ್ರು ಮಾಡಿರೋ ಸ್ಟ್ರೆಚ್ಚಲ್ಲಿ ಮಳೆ ಬಂದು ಕುಸಿದಿದೆ. ಈಗ ಇನ್ನು 2 ದಿನದಲ್ಲಿ ಮಳೆ ಇನ್ನೂ ಜಾಸ್ತಿ ಆಗುತ್ತೆ. ಪ್ಲಸ್ ಸ್ಕೂಲು ಶಾಲಾ ಕಾಲೇಜುಗಳು ಬಿಡುಗಡೆ ಆಗುತ್ತೆ. ಅಲ್ಲಿ ಶಾಲಾ ಮಕ್ಕಳು ಸೈಡಲ್ಲಿ ನಡೆದು ಬರಬೇಕು, ದ್ವಿಚಕ್ರ ವಾಹನಗಳು ಕೂಡ ಸೈಡಲ್ಲೇ ಹೋಗಬೇಕು. ಒಂದು ನೀರು ಆರುವುದು ಒಂದು ಬೇರೆ ಸಮಸ್ಯೆ ಮಕ್ಕಳ ಮೇಲೆ, ಪ್ಲಸ್ ಅಲ್ಲಿ ಕುಸಿತ ಉಂಟಾಗಿದೆ. ಅದನ್ನು ಅವರು ತಾತ್ಕಾಲಿಕವಾಗಿ 90 ಕಿಲೋಮೀಟ್ರ್ ಆಂತರಿಕ ರಸ್ತೆಗಳಲ್ಲಿ 30 ಕಿಲೋಮೀಟ್ರ್ ಹೋಗಿದೆ ಸರ್. ಅವ್ರು ಮಾಡಿದ್ದಾರೆ, ಆದರೆ ಅವೈಜ್ಞಾನಿಕವಾಗಿ ಮಾಡಿರೋದ್ರಿಂದ ಮತ್ತು ಕಿರಿದಾದ ರಸ್ತೆಗಳಲ್ಲಿ ಪೈಪ್ಲೈನ್ ಸೈಡಲ್ಲಿ ಹಾಕಿ ಆ ಮಣ್ಣನ್ನು ಸೈಡಲ್ಲಿ ಹಾಕಿರೋದ್ರಿಂದ ಚರಂಡಿಗಳು ಮುಚ್ಚೋಗಿದ್ದಾವೆ. ಅದು ನಿರ್ವಹಣೆ ಅವ್ರು ಮಾಡಬೇಕು ಅಂತ ಅಥವಾ ಇವ್ರು ಮಾಡಬೇಕಂತ? ಆ್ಯಕ್ಚುಲಿ ನಿರ್ವಹಣೆ ಅವರೇ ಮಾಡಬೇಕು ಅಂತ. ಲೇಬರ್ ಕೊಡಬೇಕು, ನಮಗೆ ಲೇಬರ್ ಕೊಟ್ಟು ಅದನ್ನು ತೆಗಿಬೇಕು. ಎವ್ರಿ ವೈಲ್ಡ್ ಲೈಫ್ ಸೋಮೇಶ್ವರ ಚಿದಾನಂದ. ನಮ್ಮಲ್ಲಿ ಮೈನ್ ಅಂದರೆ ಆಗುಂಬೆ, ಎಡ್ರಿಂದ ಆಗುಂಬೆ ಮೈನ್ ರೋಡು ಘಾಟಿಲೆಲ್ಲ ಸ್ವಲ್ಪ ಮರ ಬೆಳೆದಂತಿದೆ. ನಮ್ಮಲ್ಲಿ ಸೋಮೇಶ್ವರದಲ್ಲಿ ಒಂದು APC ಕ್ಯಾಂಪ್ ಇದೆ, ಅಲ್ಲಿ ಮಷೀನು ಮತ್ತು ನಮ್ಮ ಸ್ಟಾಫ್ ಎಲ್ಲ ರೆಡಿ ಇರ್ತದೆ ಸರ್. ಮತ್ತು ಅಲ್ಲಿ ಚೆಕ್ ಪೋಸ್ಟಲ್ಲಿ ಪೊಲೀಸ್ ಆಗಿ ಯಾರೇ ಇನ್ಫಾರ್ಮ್ ಮಾಡಿದ್ರು ಎನಿ ಟೈಮ್ ನೈಟ್ ಆಗಲಿ ಎನಿ ಟೈಮ್ ಹಾಂ. ಮೊನ್ನೆ ತಾನೇ ಒಂದು ಸ್ವಲ್ಪ ಕಲ್ಲು ಜರುಗಿದ್ದು ಮರ ಬಿದ್ದಿತ್ತು, ಕೂಡಲೇ ಈಗ ರೋಡ್ ಸೈಡ್ ಇರುವಂತ ಅಪಾಯಕಾರಿ ಮರಗಳನ್ನು ರಿಮೂವ್ ಮಾಡಿ ಒಂದ್ಸರಿ ಈಗ ಚೆಕ್ ಮಾಡ್ಕೊಂಡಿದ್ದೀವಿ. ಮಾಡಿದ್ರಿ ಈಗ ಕಾರ್ಕಳ ರೋಡ್ ವೈಂಡಿಂಗ್ ಆಯ್ತು, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಹಾಕಿದ್ದೀವಿ. ಮುದ್ರಾಡಿಯಿಂದ ಪುನಃ ಸಿದ್ದನದಿ ರೋಡ್ ವೈಂಡಿಂಗ್ ಅಂತ ಅಲ್ಲಿಂದ ಮರ ಕ್ಲಿಯರ್ ಮಾಡಿದ್ದೇವೆ. ನ್ಯಾಷನಲ್ ಹೈವೇದು ಮಿಯಾರ್ ಹತ್ರ ಒಂದ್ 2-3 ಅಪಾಯದ ಮರ ನೋಡ್ದಂಗಿದೆ. ಜಸ್ಟ್ ಒಂದು ಚೆಕ್ ಮಾಡೋದ ಹತ್ರ ಒಂದ್ 2 ಮರ. ಸರಿ ಸರಿ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ರಸ್ತೆ ಅಗಲೀಕರಣ ಮಾಡ್ಬೇಕಾದ್ರೆ ಮರದ ಸುತ್ತ ಮಣ್ಣು ತೆಗಿಬಿಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟಿಲ್ಲ, ಏನೋ ಕಾರಣಕ್ಕೆ ತೆಗ್ದಿದ್ದಾರೆ. ನೀವು ಅದನ್ನ ಒಂದ್ಸರಿ ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಕೊಂಡು ಅದನ್ನ ನೋಡೋದು ಬೇರೆ. ನಮ್ಮಲ್ಲಿ ಬೇರೆ ಇಶ್ಯೂಸ್ ಆನೆ ಬಂದಿದೆಯಲ್ಲ ನಮ್ಮಲ್ಲಿ ಕಾರ್ಕಳ ಬಂದಿದೆ ನಮ್ಮ ರೇಂಜ್ ಅಲ್ಲಿ. ಇದರಲ್ಲಿ ಜೂನ್ಗೆ ಫಸ್ಟ್ ವೀಕಲ್ಲಿ ಯಾರಿಗೆ ಬರೋದಿಲ್ಲ ಹೋಗಿದ್ದೆ ಸರ್. ಸಿಕ್ತಾ ಇಲ್ಲ, ಅದು ಅಲ್ಲಿ 500 ಮೀಟರ್ಸ್ ವೈಡ್ ಹಾಕಿದೆ. ಹೋದ್ರಿ ಒಂದು ಶಿರ್ಲಾತಂಗೆ ಯಾವತ್ತೂ ಬಂದಿಲ್ಲ. ಹಿಂದೆ ಬಂದಿ ಸರ್, ಹೌದು. ಒಮ್ಮೊಮ್ಮೆ ಹುಡುಗರು ಹೋಗ್ತದೆ ನೇಗಿನಿ ಅಂತ, ಅಲ್ಲಿ ಹೋಗ್ತದೆ. ಕೆಲವೊಮ್ಮೆ ಕಬ್ಬಿನಲ್ಲಿ ರಿಟರ್ನ್ ಆಗ್ತದೆ. ಹೌದು, ಮೊನ್ನೆ ಮೇಘದಿಂದ ರಿಪೋರ್ಟ್ ಲಾಸ್ಟ್ ಟೈಮ್ ನಮ್ಮಲ್ಲಿ ಅಕ್ಟೋಬರ್ ವರ್ಷ ಒಂದು ಆನೆ ಓಡಾಡ್ತದೆ. ಅದು ಇಲ್ಲಿಂದ ಸಂಪಾಜೆಯಿಂದ ಬರ್ತದೆ ಸರ್. ಸರಿ ಮಾಡಿದ್ರೆ ಆಮೇಲೆ ಕುತ್ಕೊಂಡು ಕನ್ವಿನ್ಸ್ ಮಾಡಿ ಅವರಿಗೆ ಎಲ್ಲಿದೆ ಎಲ್ಲಿ ಮಾಡಿದ್ದಾರೆ ಅಂತ ಸ್ಪಾಟಿಗೆ ಹೋಗಿ. ನಾನು ಹೇಳ್ತಾ ಇರೋದು ನಿಮ್ದು ಮತ್ತು ಜಲಜೀವನ್, ನಿಮ್ದು ಅಷ್ಟೇ, ನೀವು ಅಷ್ಟೇ. ಎಲ್ಲ ಕಡೆ ಇಡೀ ತಾಲೂಕಿನಲ್ಲಿ ರೋಡ್ ಹಾಕಿದ್ದೀವಿ, ಆಯ್ತು. ಡೆವಲಪ್ಮೆಂಟ್ ಗೆ ಪೈಪ್ಲೈನ್ ಬೇಕು, ಅದಕ್ಕೆ ನಾವು ಸುಮ್ಮನಿದೀವಿ. ಆದ್ರೆ ಅದನ್ನ ಸರಿ ಮಾಡ್ಕೊಡ್ಬೇಕಾದ್ರೆ ಜವಾಬ್ದಾರಿ ನಿಮ್ದೇ ಅಲ್ಲ. ನಿಮ್ಗೇನೋ ನಮಗೆ ಗೊತ್ತೇ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರೆ, ಯಾರೋ 1-2 ಕಡೆ ಮಾಡಿದೀವಿ ಅಂತ ಅಂದ್ಬಿಟ್ರೆ. ಎಷ್ಟು ಕಿಲೋಮೀಟರ್ ಪೈಪ್ಲೈನ್ ಮಾಡಿದಿರಿ ನೀವು? ಎಷ್ಟು ಕಿಲೋಮೀಟರ್ ಮಾಡಿದ್ರಿ? 90 ಕಿಲೋಮೀಟರ್ ಮಾಡಿದ್ರಿ. ನೀವು ಎಷ್ಟು? 2600 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ಎಲ್ಲ ಒಂದ್ ಸ್ವಲ್ಪ ಕಡೆಗಳಲ್ಲಿ ನಾವು ರಿಸ್ಟೋರ್ ಮಾಡಿದಿರಿ ಅಂತಂದ್ರೆ ಆಗತ್ತೇನೋ? ಅದೆಲ್ಲ ರೋಡಿಗೆ ಡಾಂಬರಿಗೆ ತಾಗಿ ಪೈಪ್ಲೈನ್ ಎಳ್ಕೊಂಡು ಹೋಗಿದೆ. ಮುನ್ಸಿಪಾಲಿಟಿದಂತೂ ಹೇಳತೀರದ ಪರಿಸ್ಥಿತಿ. ಈ ಚರಂಡಿಗಳನ್ನ ಒಂದ್ಸರಿ ಆಯ್ತಲ್ಲ, ಈಗ ಮುಗಿದ ತಕ್ಷಣ ಹೋಗ್ಬೋದು, ಒಂದ್ಸರಿ ಅಟೆಂಡ್ ಮಾಡ್ಬೇಕು. ನೀವು ಅಟೆಂಡ್ ಮಾಡಿಲ್ಲ ಅಂದ್ರೆ ಹೆಂಗಾಗುತ್ತೆ? ಯಾವ್ದೋ 2 ಫೋಟೋಗ್ರಾಫಿ ಇಟ್ಕೊಂಡು ನಾನು ಮಾಡಿದೀನಿ ಅಂತಂದ್ರೆ ಸಮಾಧಾನ ಆಗ್ಲಿಕ್ಕೆ ಸಾಧ್ಯ ಇದೆ? ಮಾಡಿದ್ರ ಸಿಂಕ್ ಆಗಿರೋದಕ್ಕೆ ಸಹಜವಾಗಿ ಸಿಂಕ್ ಆಗುತ್ತೆ. ಅದನ್ನ ಮತ್ತೆ ಆಮೇಲೆ ಮಾಡಿ, ಮಳೆಗಾಲ ಮುಗಿದ ನಂತರ ಆಗಸ್ಟ್ ನಂತರ ಅದನ್ನ ಸರಿ ಮಾಡ್ಕೊಡಿ. ನಾವು ಮಾಡ್ಬೇಕಾದ್ರೆ ಮಣ್ಣನ್ನ ಎಲ್ಲಿ ಚರಂಡಿಗೆ ಹಾಕಿದ್ರಿ ಅದನ್ನ ತೆಗೆದು ನೀವೇ ಕೊಡ್ಬೇಕು. ಮತ್ತದನ್ನ ಚರಂಡಿಲಿರೋ ಮಣ್ಣು ತೆಗೆದು ರೋಡಿಗೆ ಹಾಕಿ ಎದ್ದೋಗೋದಲ್ಲ, ಆ ಮಣ್ಣನ್ನು ನೀವು ಲೋಡ್ ಮಾಡೋದು. ಇಷ್ಟು ನೀವು ಮಾಡ್ಲಿಲ್ಲ ಅಂತಂದ್ರೆ ಇದು ಆಗದೇ ಇಲ್ಲ ಕೆಲಸ.
ಮತ್ತೆ ಮುನ್ಸಿಪಾಲಿಟಿ ನಿಮ್ದು ರೆಸ್ಪಾನ್ಸಿಬಿಲಿಟಿ ಮಾಡಿಸ್ಬೇಕು ಅವ್ರ ಕೈನಲ್ಲಿ ನೀವು. ಕಳಿಸ್ತೇನೆ ಹೇಳಿದ್ರು ಸರ್. ಒಂದು 2 ಸಲ ಒಂದು 8 ಲೇಬರ್ ಕಳಿಸಿದ್ರು. 1 ವಾರ ಅಷ್ಟೇ, ಮತ್ತೆ ಇಲ್ಲ ಸರ್. ಈಗ ಮಾಡ್ಬೇಕದ 2 ದಿವಸ ನೀವು ಇಲ್ಲೇ ಇದ್ದು ಇದನ್ನ ಪೂರ್ತಿ ಅಟೆಂಡ್ ಮಾಡಬೇಕು. ಮುನ್ಸಿಪಾಲಿಟಿ ಅಧ್ಯಕ್ಷ ನಾನು ಹೇಳೋದು, ನಾಳೆ ನಾಡಿದ್ದು ನೀವೆಲ್ಲ ಇಡೀ ಸಿಟಿಗೆ ರೌಂಡ್ ಹಾಕ್ಬೇಕು. ನಿಮ್ಮ ವಿತ್ ಕೌನ್ಸಿಲರ್ಸ್ ಇಟ್ಕೊಂಡು ಎಲ್ಲ ಸಿಟಿಗೆ ಇಂಜಿನಿಯರ್ಸ್ ಕರ್ಕೊಂಡು ಒಂದು ರೌಂಡ್ ಅಪ್ ಮಾಡಿ ಓಪನ್ ಮಾಡ್ಬೇಕದ. ಈಗ ನೀವು ಎಲ್ಲೆಲ್ಲಿ ಅದನ್ನ ಆಗಿದೆ ನಾಳೆಯಿಂದ ಅದನ್ನ ಅಟೆಂಡ್ ಮಾಡ್ಬೇಕು. ಅಧ್ಯಕ್ಷರು ಬರ್ತಾರೆ, ಒಂದ್ಸರಿ ಎಲ್ಲ ರಸ್ತೆಗಳಿಗೆ ಹೋಗಿ ಬನ್ನಿ, ಅದನ್ನ ಅಟೆಂಡ್ ಮಾಡ್ಬೇಕು. ಈಗ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಅಬೀದ್ ಗದ್ಯಾಳ, ಕಾರ್ಕಳ ಪುರಸಭೆಯ ಅಧ್ಯಕ್ಷ ಯೋಗೀಶ್ ದೇವಾಡಿಗ, ಕುಂದಾಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿ ಶ್ರೀಧರ್, ಸಹಾಯಕ ಕಮಿಷನರ್ ರಶ್ಮಿ ಎಸ್ಆರ್, ಕಾರ್ಕಳ ತಹಶೀಲ್ದಾರ್ ಪ್ರದೀಪ್ ಕುಮಾರ್, ಹೆಬ್ರಿ ತಹಶೀಲ್ದಾರ್ ಪ್ರಸಾದ್, ಹೆಬ್ರಿ ತಾಲೂಕು ಪಂಚಾಯತ್ ಇಒ ವಿಜಯ, ಕಾರ್ಕಳ ತಾಲೂಕು ಪಂಚಾಯತ್ ಇಒ ಪ್ರಶಾಂತ್ ರಾವ್ ಉಪಸ್ಥಿತರಿದ್ದರು. ಖಲೀಲ್ V4 ನ್ಯೂಸ್ ಕಾರ್ಕಳ.